ಕಾರಿನಲ್ಲಿ ಬಂದ ದುಷ್ಕರ್ಮಿಗಳ ತಂಡವೊಂದು ಯುವಕನಿಗೆ ರಿವಾಲ್ವರ್ನಿಂದ ಗುಂಡನ್ನು ಹಾರಿಸಿದ ಘಟನೆ ಕಬಕ ಸಮೀಪದ ಕಲ್ಲಂದಡ್ಕದಲ್ಲಿ ನಿನ್ನೆ ಸಂಜೆ ನಡೆದಿದೆ. ಕಲ್ಲಂದಡ್ಕ ನಿವಾಸಿ ಅಬ್ದುಲ್ ಖಾದರ್ ಗುಂಡಿನ ದಾಳಿಗೆ ಒಳಗಾದ ಗಾಯಾಳು. ಬ್ಲೇಡ್ ಸಾದಿಕ್ ಎಂಬಾತ ಶೂಟೌಟ್ ನಡೆಸಿದ ಆರೋಪಿ ಎಂದು ದೂರಲಾಗಿದೆ. ಗಾಯಾಳು ಅಬ್ದುಲ್ ಖಾದರ್ ಕಬಕ ಪಟ್ಟಣದಿಂದ ತನ್ನ ಮನೆಯಾದ ಕಲ್ಲಂದಡ್ಕ ನಿವಾಸಕ್ಕೆ ಸಂಜೆ 6:15ಕ್ಕೆ ಬಂದಿದ್ದು, ಈ ವೇಳೆ 4 ದುಷ್ಕರ್ಮಿಗಳಿದ್ದ ಕಾರೊಂದು ಅಬ್ದುಲ್ ಖಾದರ್ ಮನೆ ಎದುರು ಬಂದು ರಿವಾಲ್ವರ್ನಿಂದ ಗುಂಡನ್ನು ಹಾರಿಸಿದ್ದಾರೆ ಎಂದು ತಿಳಿದುಬಂದಿದೆ. ಮೊದಲ ಗುಂಡು ಎದೆಯ ಎಡಭಾಗಕ್ಕೆ ನುಗ್ಗಿದ್ದು, ಶೂಟೌಟ್ ನಡೆಸಿದ ತಕ್ಷಣವೇ ದುಷ್ಕರ್ಮಿಗಳು ಕಾರನ್ನು ವೇಗವಾಗಿ ಚಲಿಸಿಕೊಂಡು ಸ್ಥಳದಿಂದ ಪರಾರಿಯಾಗಿದ್ದು, ಗುಂಡು ತಗುಲಿ ಗಂಭೀರವಾಗಿ ಗಾಯಗೊಂಡಿದ್ದ ಖಾದರ್ ಅವರನ್ನು ಪುತ್ತೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆಗೆ ಹಳೆ ವೈಷಮ್ಯವೇ ಕಾರಣ ಎಂದು ತಿಳಿದುಬಂದಿದೆ. ಈ ಕುರಿತು ಪುತ್ತೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳ ಪತ್ತೆಗಾಗಿ ಪುತ್ತೂರು ಪೊಲೀಸ್ ಉಪಾಧೀಕ್ಷಕರ ನೇತೃತ್ವದ ವಿಶೇಷ ತಂಡವನ್ನು ರಚಿಸಿದ್ದು ತನಿಖೆ ಪ್ರಗತಿಯಲ್ಲಿದೆ.